ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ಹಲೋ, ನಮಸ್ತೆ ಸರ್. ತಮ್ಮ ಹೆಸರು? ನಮಸ್ತೆ ಸರ್. ಅದು ನಾಯಿ ಸಿಕ್ಕಿದೆ ಬರುವಾಗ ನಾವು ಪಚ್ಚನಾಡಿ ರೈಲ್ವೆ ಟ್ರ್ಯಾಕ್ ಇದ್ದ ಮೇಲೆ ಸಿಕ್ಕಿದೆ ಅದು. ಈ ನಾಯಿ ಸಿಕ್ಕಿತಾ? ಹಾ, ಸಿಕ್ಕಿದೆ. ಅದು ರೈಲ್ವೆ ಡಿಪ್ ಉಂಟಲ್ಲ ಕ್ರಿಶ್ಚನ್ದು, ಅಲ್ಲಿ ಕಟ್ಟಿ ಹಾಕಿದೆ ನಾವು. ಹೆಣ್ಣು ನಾಯಿ ಅಲ್ಲ. ಓ ಹೌದಾ, ಹೆಣ್ಣು ನಾಯಿ. ಹೌದು ಸರ್, ಹೆಣ್ಣು ನಾಯಿ ಸಿಕ್ಕಿತಾ? ಹಾಗಾದ್ರೆ ಸಿಕ್ಕಿದೆ. ನಾವು ಅಲ್ಲಿ ಕಟ್ಟಿ ಹಾಕಿದ್ದೇವೆ. ಓಕೆ ಸರ್. ಸರ್ ತಮ್ಮ ಹೆಸರು? ನಾಗೇಶ್ ಮಲಾಲಿ. ನಾಗೇಶ್ ಮಳಲಿ. ಅವ್ರು ಎಲ್ಲಿ ಕಟ್ಟಿ ಹಾಕಿದ್ರೆ ಸರ್? ನಾಗೇಶ್ ಮಲಾಲಿ ಅಂತ. ಅದು ಪಚ್ಚನಾಡಿ ಆಟದ ನಮ್ಮೊಂದು ಫ್ರೆಂಡ್ ಮನೆ ಉಂಟು, ಅಲ್ಲಿ ಕಟ್ಟಿ ಹಾಕಿದ್ದೇವೆ. ಕಟ್ಟಿ ಹಾಕಿದೆ ಅಂದ್ರೆ ನಿಮ್ಮ ಫ್ರೆಂಡ್ ಮನೆಯಲ್ಲಿ ಇದೆಯಾ ನಾಯಿ? ಹಾ, ಉಂಟು. ಓಕೆ ಸರ್, ಓಕೆ, ಬ್ಯೂಟಿಫುಲ್ ಸರ್. ನೀವು ದೇವ್ರ ತರ ಬಂದ್ರಿ. ಇಲ್ಲ, ನಾವು ಬರುವಾಗ ಚೈನ್ ಇತ್ತು, ಮತ್ತೆ ನಾವು ಅಲ್ಲಿ ಇದು ಟಿಂಬರ್ ಡಿಪ್ ಉಂಟು. ಹೇಗಿತ್ತು ಸರ್ ಆ ನಾಯಿ? ಹೇಗಿತ್ತು ತಮ್ಗೆ? ಯಾವಾಗ ಕಾಣಿಸಿತು? ಹೇಗೆ ಸಿಕ್ಕಿತ್ತು ತಮ್ಗೆ? ಏನ್ ಸರ್ ಅದು ನಾಯಿ ತಮ್ಗೆ ಯಾವಾಗ ಸಿಕ್ಕಿತ್ತು ಸರ್? ಹೇಗಿತ್ತು ಆ ನಾಯಿ ಸಿಕ್ಕುವಾಗ? ಒಳ್ಳೆ ಇತ್ತು. ಯಾರ್ದು ಮನೆಯದು ಬಂದದಂತ ನಾವು ಕಟ್ಟಿದ್ದು. ಅದು ಚೈನ್ ಇತ್ತು, ಮತ್ತೆ ರೋಡ್ ಕ್ರಾಸ್ ಆಗಿ ಹಿಡಿದದ್ದು ನಾವು. ಓ, ಚೈನ್ ಕೂಡ ಇತ್ತು ಅದರಲ್ಲೇ? ಹೌದು, ಚೈನ್ ಇತ್ತು. ಯಾವಾಗ ಸಿಕ್ಕಿತ್ತು ತಮ್ಗೆ? ಸಂಜೆ 4:04 ಬರುವಾಗ ಆ ಕಡೆ. ಯಾವಾಗ? ಇವತ್ತಾ? ಇವತ್ತೇ. ಓ, ಇವತ್ತೇ ಸಿಕ್ಕಿರುವಂತದ್ದು ಹಾಗಾದ್ರೆ. ಓಕೆ, ಇದು ಘಟನೆ ಶನಿವಾರ. ಓಕೆ. ಅಂದ್ರೆ ತಮ್ಗೆ ಗೊತ್ತಿತ್ತಾ ಈ ರೀತಿ ನಾಯಿಯನ್ನು ಹುಡುಕ್ತಾ ಇದ್ದಾರೆ? ಯಾರ್ದಂತ ಗೊತ್ತಿಲ್ಲ. ನಾವು ಅದು ನಾಯಿ ಒಳ್ಳೇದಿತ್ತು, ಅದೇ ಕಟ್ಟಿ ಆಗಿದೆ ಅಲ್ಲಿ. ಓಕೆ, ಡಿಪ್ ಉಂಟಲ್ಲ, ಅಲ್ಲೇ ಉಂಟು. ಓಕೆ. ಈಗ ಸರ್, ಅದು ನಾಯಿಯನ್ನ ತಾವುಗಳು ಸಾಕ್ತೀರಾ ಅಥವಾ ಸಾಕ್ಲಿಕ್ಕೆ ಕೊಡ್ತೀರಾ ಅನ್ನೋ ಪ್ರಶ್ನೆ ಕೇಳಿಲ್ಲ. ಅಲ್ಲಿ ಯಾರು ಇಲ್ಲಲ್ಲ, ನಾಯಿ ಬೇರೆ 2 ಉಂಟು, ಮತ್ತೆ ಅನ್ನ ಎಲ್ಲ ಹಾಕ್ತಾರೆ ಅವ್ರು, ತೊಂದ್ರೆ ಇಲ್ಲ. ಸಾಕ್ತಾರ? ಅವ್ರು ಸಾಕ್ತಾರಾ? ಸಾಕ್ತಾರೆ. ಅದು ಗ್ಯಾರೇಜ್ ಎಲ್ಲ ಉಂಟು ಅಲ್ಲಿ, ಅವ್ರು ಸಾಕ್ತಾರಂತೆಯಾ? ಓಕೆ. ಅವರ ಓಕೆ, ನಿಮ್ಮ ನಂಬರ್ ನನಗೆ ಬೇಕು ಸರ್, ಯಾಕಂದ್ರೆ ಅವರಿಗೂ ನಿಮ್ಗೂ ಕೂಡ ಇದೇ ನಂಬರ್ ಅಲ್ಲ. ನೀವು ಸ್ವಲ್ಪ ನಿಲ್ಲಿ, ನೀವು ಕಾಲ್ ಇಡಬೇಡಿ ಸರ್, ಯಾಕಂದ್ರೆ ನಿಮ್ ಬಹಳಷ್ಟು ಖುಷಿ ಆಯ್ತು. ಒಳ್ಳೆಯ ಸುದ್ದಿ ಕೇಳಿದ್ರಿ. ಬಹಳಷ್ಟು ಒಳ್ಳೆಯ ಸುದ್ದಿ ಹೇಳಿದ್ರಿ, ಬಹಳಷ್ಟು ಖುಷಿ ಆಯ್ತು. ಯಾಕಂದ್ರೆ ಇದೇ ಪ್ರಶ್ನೆ ನಾನು ಕೇಳ್ಬೇಕ್ರಿ, ಮೇಯರ್ ಅವ್ರ ಜೊತೆ ಕೇಳಬೇಕಿತ್ತು ಪಾಲಿಕೆಯ ವಿಚಾರವಾಗಿ. ಯಾಕಂದ್ರೆ ನಾಯಿಯನ್ನ ಎಲ್ಲಿ ಬಿಟ್ಟಿದ್ರಿ, ನಮ್ಗೆ ಆ ನಾಯಿ ಬೇಕು ಅನ್ನೋದು ನಾವು ಪ್ರೆಷರ್ ಹಾಕ್ಲೇಬೇಕು. ನನ್ನ ಪರಿಸ್ಥಿತಿ ಇದ್ದದ್ದು ಅದೇ. ನನ್ನ ಅಲ್ವಾ? ಹೇಗಿತ್ತು ಫಸ್ಟ್ ಸಿಕ್ಕಿದಾಗ? ಹೇಗಿತ್ತು ಅದ್ರ ಪರಿಸ್ಥಿತಿ? ಯಾವ ರೀತಿ ಸರಿ ಇತ್ತಾ? ತುಂಬಾ ಹೋಗಿತ್ತು ಸರ್, ರೋಡ್ ಸೈಡ್ ಇತ್ತು. ಕ್ರಾಸಿಂಗ್ ಮಾಡಿ ಮತ್ತೆ ನಾವು ಒಳಕೊಂಡು ಹೋಗೋದು. ಅಂದ್ರೆ ರೋಡ್ ಸೈಡ್ ಅಲ್ಲಿ ಅನಿಲ್ ಮ್ಯಾನೇಜರ್ಸ್ ಅಂತ ಅವ್ರ ಪಚ್ಚನಾಡಿ ಕಾರ್ಪೊರೇಟರ್ ಅಷ್ಟಿಗೆ ಎಲ್ಲ ಅವರೆಲ್ಲ ಬಂದೆಲ್ಲ ಜೀಪಲ್ಲಿ ಈ ಕಡೆ ಮಾಡಿ ನಾವು ಮತ್ತೆ ಕಟ್ಟಿಗೆ ಅವ್ರದ್ದು ರಿಲೇಷನ್ ಅದು ಡಿಪ್. ಓಕೆ, ಅಂದ್ರೆ ಕಟ್ಟಾಗಿದ್ದೇವೆ. ಓಕೆ, ರೋಡ್ ಸೈಡ್ ಅಲ್ಲಿ ಇತ್ತು ಹಾಗಾದ್ರೆ? ರೋಡ್ ಸೈಡ್ ಅಲ್ಲಿ ಇತ್ತು. ಓಕೆ, ಅಂದ್ರೆ ಬಹಳಷ್ಟು ಡಲ್ ಆಗಿತ್ತು ಅಂತ ಹೇಳ್ತೀರಿ? ಹೌದು, ಕೂಗ್ತಾ ಇತ್ತು. ಓಕೆ. 3 ದಿವಸ ಊಟ ಓಕೆ, 3 ದಿವಸ ನೀರು ಅನ್ನ ಎಲ್ಲ ಹಾಕಿ ನಾವೆಲ್ಲ ಬಂದದ್ದು. ಅಲ್ಲಿ ಒಂದು 3-4 ಸಣ್ಣ ಮರಿ ಉಂಟು, ಮತ್ತೆ ಅದ್ರ ಒಳಗೆ ಅವ್ರ ಡಿಪ್ಪು ಎಲ್ಲ ಒದ್ದೆ ಎಲ್ಲ ಆಗುದಿಲ್ಲ, ಕ್ಲೀನ್ ಉಂಟು. ಓಕೆ. ಹಾಗಾದ್ರೆ ಊಟ ಹಾಕಿದ್ದು ತಿಂತಾ? ತಿಂತು ಎಲ್ಲ ತಿಂತು. ಅವರ ಕ್ರಿಶ್ಚಿಯನ್ ಭಾಷೆಯಲ್ಲೆಲ್ಲ ಅವ್ರು ಮಾತಾಡಿದ್ರು, ಮತ್ತೆ ನಾವೆಲ್ಲ ತುಳು ಮಾತಾಡುವ ಗೊತ್ತಾಯ್ತದೆ. ಓಕೆ ಸರ್, ಏನ್ ಗೊತ್ತಾ, ನೀವೀಗ ನನ್ನ ಹತ್ರ ಮಾತಾಡ್ತಿದ್ದೀರಲ್ವಾ, ಇಲ್ಲಿ ರಜನಿ ಮೇಡಮ್ ಅವರಿಗೆ ಬಹಳಷ್ಟು ಖುಷಿ ಆಯ್ತು. ದೇವರಿದ್ದಾರೆ ನಾನು ಅದೇ ಯಾರ್ದಪ್ಪ ಇದು ನಾಯಿ, ಒಳ್ಳೆ ನಾಯಿ ಮಾತ್ರ ಅಲ್ವಾ? ಜೊತೆಗೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬಹಳಷ್ಟು ಕಮೆಂಟ್ಸ್ ಗಳು ಬರ್ತಾ ಇದೆ ಸರ್. ಥ್ಯಾಂಕ್ ಗಾಡ್ ಅಂತೇಳಿ ತಮ್ಗೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಸರ್. ನೀವು ನಿಜವಾಗ್ಲೂ ಕೂಡ ಒಂದ್ ದೇವರ ರೂಪದಲ್ಲಿ ಫೋನ್ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಕ್ರಾಸಿಂಗ್ ಇತ್ತು, ಮತ್ತೆ ನಾನು ಅನಿಲ್ ಮ್ಯಾನೇಜರ್ಸ್ ಅವ್ರು ಫೋನ್ ಮಾಡಿ, ಮತ್ತೆ ಅವ್ರು ಬಂದ್ರು. ಮತ್ತೆ ಹಿಡಿದು ಡಿಪ್ಪದವರೆಲ್ಲ ಕ್ರಿಶ್ಚಿಯನ್ ಅಲ್ಲಿ 3-4 ಮನೆ. ಮತ್ತೆ ಗ್ಯಾರೇಜ್, ದೊಡ್ಡ ಗ್ಯಾರೇಜ್ ಅದು, ಕಟ್ಟಿಗೆ ಎಲ್ಲ ಉಂಟಲ್ಲ, ಗೇಟ್ ಎಲ್ಲ ತಿಂಡಿ ಒಟ್ಟು ಉಂಟು ಅಲ್ಲಿ. ಒಂದು ತಿಂಡಿ ಎಲ್ಲ ಕೊಡ್ತಾರೆ ಅಲ್ವಾ? ಓಕೆ. ತಮ್ಮ ಹೆಸರೇನಂತ ಹೇಳಿದ್ ಸರ್? ನಮ್ದು ಮಲಾಲಿ. ಅಲ್ಲಲ್ಲ, ಹೆಸರು ತಮ್ಮ ಹೆಸರು? ನಾಗೇಶ್ ಅವರು. ನಾಗೇಶ್ ಸರ್, ಈಗ ನೀವು ಕಾಲ್ ಇಟ್ಬೇಡಿ ಸರ್, ದಯಮಾಡಿ ನಮ್ಮ ಟೆಕ್ನಿಕಲ್ ಟೀಮ್ ತಮ್ಮ ನಂಬರ್ ಅನ್ನು ತೆಗೆದುಕೊಳ್ಳುತ್ತೆ. ನಾವುಗಳು ನಿಮ್ಗೆ ಮತ್ತೆ ರೀಚ್ ಔಟ್ ಆಗ್ತೀವಿ ಸರ್. ಅಂಡ್ ಥ್ಯಾಂಕ್ ಯು. ಅಂಡ್ ತಮಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳ್ಬೇಕು, ದಟ್ಸ್ ವೈ. ಓಕೆ, ಧನ್ಯವಾದಗಳು ಸರ್. ಒಂದ್ಸಲ 2 ಕೈಗಳನ್ನು ಜೋಡಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಇದು ನಿಜ, ದೇವರು ಇದ್ದಾನೆ ಅಂತ ಹೇಳ್ತಾರಲ್ವಾ, ಇದಕ್ಕೋಸ್ಕರ ಇಂತಹ ರಕ್ಕಸರು ರಾಕ್ಷಸರು ಏನ್ ಬೇಕಾದ್ರೂ ಕಿತ್ತುಗುಡ್ಡೆ ಹಾಕ್ಲಿ, ಏನ್ ಬೇಕಾದ್ರೂ ನಾಟಕ ಆಡ್ಲಿ, ಆದ್ರೆ ದೇವರು ಇರ್ತಾರೆ. ಆ ಒಂದು ಪಾಪದ ಒಂದು ಪ್ರಾಣಿ ಬದುಕಿದೆ. ನಂಗೆ ಕೋಪ ಇದ್ದದ್ದು ಎಲ್ಲಿ ತನಕ ಅಂತ ಬಂದಾಗ, ಯಾಕೆ ಆ ಕೋಪ ಅಂತ ಬಂದಾಗ, ಎಲ್ಲಾದ್ರೂ ಈ ನಾಯಿಗಳಿರ್ತಾರಲ್ವಾ, ಎಲ್ಲಾದ್ರೂ ಈಗ ಇವ್ರುಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ನಾಯಿಗಳನ್ನ ಪಾಪ ಈ ರೀತಿ ಮಾಡಿದ್ರೆ, ಅಂದ್ರೆ ಆ ನಾಯಿಗಳನ್ನ ಎಲ್ಲಾದ್ರೂ ಒಂದ್ ವೇಳೆ ಕೊಂದು ಬಿಸಾಡ್ತಾ ಇದ್ರೆ ಅಥವಾ ಏನಾದ್ರು ಮಾಡಿದ್ರೆ ಅದು ಭಯ ಆಗ್ತಾ ಇತ್ತು, ಸ್ವಲ್ಪ ಬೇಸರ ಆಗ್ತಾ ಇತ್ತು. ಆದ್ರೆ ನಾಯಿ ಬದುಕಿದೆ ಅಂತ ಬಂದಾಗ ಬಹಳಷ್ಟು ಖುಷಿ ಆಯ್ತು. ಕನ್ಫರ್ಮ್ ಬೇಕಿತ್ತು. ಹೌದು, ಅಷ್ಟೇ.